ಮದುವೆಗೂ ಮುನ್ನ ಒಳ್ಳೆಯ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಬೇಕೆಂಬ ಆಸೆಯಲ್ಲಿ ತೆರಳಿದ್ದ ಜೋಡಿ ನದಿ ಮಧ್ಯೆ ಸಿಕ್ಕಿ ಹಾಕಿಕೊಂಡಂತಹ ಘಟನೆ ರಾಜಸ್ಥಾನದ ಪದಾಚಾರ್ ಕುರ್ದೂರಿನಲ್ಲಿ ಚಂಬಲ್ ನದಿಯ ರಾಣಾ ಪ್ರತಾಪ್ ಸಾಗರ್ ಅಣೆಕಟ್ಟಿನಲ್ಲಿ ನಡೆದಿದೆ. ಬಾವಿ ಜೋಡಿಯೊಂದು ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಲು ಬಂದಿದ್ರು. ನೀರಿನ ಪ್ರಮಾಣ ಕಡಿಮೆ ಇದ್ದ ಕಾರಣ ನದಿ ಮಧ್ಯೆ ಹೋಗಿದ್ದಾರೆ. ಈ ವೇಳೆ ಅಣೆಕಟ್ಟಿನಿಂದ ನೀರು ಬಿಡಲಾಗಿದೆ. ಆದರೆ ಈ ಬಾವಿ ಜೋಡಿಗೆ ಇದರ ಅರಿವೇ ಆಗಿಲ್ಲ. ತಮ್ಮ ಪಾಡಿಗೆ ಫೋಟೋಗೆ ಪೋಸ್ ನೀಡಿದ್ದಾರೆ. ಬಳಿಕ ನೀರಿನ ಪ್ರಮಾಣ ಹೆಚ್ಚಾಗಿ ನದಿ ಮಧ್ಯೆ ಇದ್ದ ಒಂದು ಬಂಡೆಯ ಮೇಲೆ ಕುಳಿತುಕೊಂಡಿದ್ದಾರೆ. ನೋಡ್ತಾ ಇದ್ದಂತೆ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಅಲ್ಲಿಂದ ಜಾಗ ಖಾಲಿ ಮಾಡಲು ಪ್ರಯತ್ನಿಸಿದ್ದಾರೆ. ಆದರೆ ನೀರಿನ ರಭಸ ಅಷ್ಟೊತ್ತಿಗಾಗಲೇ ಹೆಚ್ಚಾಗಿತ್ತು. ಮದುವೆ ಗಂಡು ಹೆಣ್ಣು ಆಕೆಯ ಸಂಬಂಧಿ ಹಾಗೂ ಕ್ಯಾಮರಾಮ್ಯಾನ್ ನದಿ ಮಧ್ಯೆ ಸಿಲುಕಿ ಹಾಕಿಕೊಂಡಿದ್ರು. ಈತ ದಡದಲ್ಲಿದ್ದವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರನ್ನ ಆ ಕ್ಷಣಕ್ಕೆ ರಕ್ಷಿಸಲು ಸಾಧ್ಯವಾಗಿರಲಿಲ್ಲ. ನೀರಿನ ಪ್ರಮಾಣ ಹೆಚ್ಚುತ್ತಲೇ ಇತ್ತು. ಆ ಭಾವಿ ಜೋಡಿಗಳು ಒಬ್ಬರನ್ನ ಒಬ್ಬರು ಹಿಡಿದುಕೊಂಡು ಬಂಡೆ ಮೇಲೆ ಆಶ್ರಯ ಪಡೆದುಕೊಂಡಿದ್ರು. ಇನ್ನು ಈ ಘಟನೆ ನಡೀತಾ ಇದ್ದಂತೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಕೂಡಲೇ ಪೊಲೀಸರು ಹಾಗೂ ರಕ್ಷಣಾ ಪಡೆ ಸ್ಥಳಕ್ಕೆ ಬಂದಿತ್ತು. ಕೆಲ ನಿಮಿಷಗಳ ಕಾಲ ಅವರನ್ನು ರಕ್ಷಿಸುವ ಬಗ್ಗೆ ಚರ್ಚೆ ನಡೆಯಿತು. ಬಳಿಕ ಹಗ್ಗವನ್ನ ಬಳಸಿ ಆ 4 ಮಂದಿಯನ್ನ ರಕ್ಷಿಸಲಾಯಿತು. ಅಂದ ಹಾಗೆ ಜೀವ ಉಳಿಸಿಕೊಂಡ ಈ ಜೋಡಿ ಡಿಸೆಂಬರ್ 1ರಂದು ಹಸೆಮಣೆ ಏರಲಿದ್ದಾರೆ.